ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿ ಸೇರುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದು, ಇದನ್ನು ಉಡುಪಿ ಜಿಲ್ಲಾ ಎಸ್ಪಿ ಮೋರ್ಚಾ ಖಂಡಿಸಿದೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ದಿನಕರ್ ಬಾಬು ಮಾತನಾಡಿ, ದಲಿತರು ಯಾವತ್ತೂ ಹೊಟ್ಟೆಪಾಡಿಗಾಗಿ ಬಿಜೆಪಿ ಸೇರಿಲ್ಲ. ರಾಷ್ಟ್ರದ ಹಿತಚಿಂತನೆ ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ದಲಿತರು ಬಿಜೆಪಿಯನ್ನ ಬೆಂಬಲಿಸುತ್ತಾ ಬಂದಿತ್ತು. ಬಿಜೆಪಿ ಪಕ್ಷವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಡಳಿತಾವಧಿಯಲ್ಲಿ ದಲಿತರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ರವರ ಮೂಲ ತತ್ವಗಳಿಗೆ ಬೆಲೆ ನೀಡಿದೆ. ಅಂಬೇಡ್ಕರ್ ರವರ ಜೀವನಕ್ಕೆ ಸಂಬಂಧಿಸಿದ ಸ್ಥಳಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅಭಿವೃದ್ಧಿಪಡಿಸುವುದರ ಮೂಲಕ ಅಂಬೇಡ್ಕರ್ ರವರಿಗೆ ಗೌರವ ಸಲ್ಲಿಸಿದ್ದಾರೆ ಎಂದರು. ಇನ್ನು ಹಂಸಲೇಖ ಪೇಜಾವರ ಶ್ರೀ ಪ್ರಕರಣದ ಕುರಿತು ಮಾತನಾಡಿದ ಅವರು, ಹಂಸಲೇಖರವರು ಪೇಜಾವರ ಶ್ರೀಗಳ ಬಗ್ಗೆ ನೀಡಿರುವ ಹೇಳಿಕೆಯನ್ನ ಎಸ್ಸಿ ಮೋರ್ಚಾ ಖಂಡಿಸುತ್ತದೆ. ಪೇಜಾವರ ಶ್ರೀಗಳವರು ತಮ್ಮ ಜೀವಿತಾವಧಿಯಲ್ಲಿ ದಲಿತ ಕೇರಿಗೆ ಭೇಟಿ ನೀಡುವ ಮೂಲಕ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ್ದಾರೆ ಹಾಗೂ ಶ್ರೀಗಳವರು ಎಲ್ಲ ಸಂತರಿಗೆ ಮಾದರಿಯಾಗಿದ್ದಾರೆ ಎಂದರು. ದಲಿತರು ಬಿಜೆಪಿಗೆ ಸೇರಿದ ಹೊಟ್ಟೆಪಾಡಿಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ನಾವು ಹೇಳ್ತಾ ಇದ್ದೇವೆ. ಈಗಾಗಲೇ ನಾವು ರಾಜ್ಯದಾದ್ಯಂತ ಈ ಬಗ್ಗೆ ಪ್ರತಿಭಟನೆಗಳು ಮಾಡಿದ್ದೇವೆ. ಅವರಿಗೆ ನಾವು ಈ ಸಂದರ್ಭ ಹೇಳುವುದಕ್ಕೆ ಖಂಡಿತವಾಗಿ ದಲಿತರು ಹೊಟ್ಟೆಪಾಡಿಗಾಗಿ ಬಿಜೆಪಿಗೆ ಸೇರ್ತಾ ಇಲ್ಲ. ರಾಷ್ಟ್ರದ ಹಿತದೃಷ್ಟಿಯಿಂದ ಏನು ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತ ಹಾದಿಯಲ್ಲಿ ನಮ್ಮ ಪಾರ್ಟಿ ಇನ್ನು ಕಾರ್ಯಚಟುವಟಿಕೆ ಮಾಡಿದೆ. ಅದನ್ನೆಲ್ಲ ನಂಬಿಕೊಂಡು ನಾವು ಇಂದು ಇಡೀ ರಾಜ್ಯದಲ್ಲಿ ದಲಿತರು ಬಿಜೆಪಿ ಕಡೆ ಬರ್ತಾ ಇದ್ದಾರೆ. ದಲಿತರು ಬಿಜೆಪಿ ಕಡೆ ಬಂದ ನಂತರ ಇಲ್ಲಿ ಎಲ್ಲ ಕಡೆ ಇಂದು ಭಾರತೀಯ ಜನತಾ ಪಾರ್ಟಿ ಗೆಲುವು ಕಾಣ್ತಾ ಇದೆ. ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ನಡೆದಂಥ ಬಂಗಾಳದ ಚುನಾವಣೆಯಲ್ಲಿ ನಾವಲ್ಲಿ 90 ಮೇಲ್ಪಟ್ಟ ಸೀಟನ್ನು ಗೆದ್ದರೆ ಅದರಲ್ಲಿ ಸುಮಾರು 40 ಜನ ನಮ್ಮ ದಲಿತ ಶಾಸಕರಿದ್ದಾರೆ. ಏನು ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಮ್ಮ ಮೋದಿ ಸರ್ಕಾರ ಮಾಡ್ತಾ ಇದ್ದರು. 370ನೇ ವಿಧಿಯನ್ನು ರದ್ದು ಮಾಡೋದಿರಲಿ, ಅವರ ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಏನು ಐದು ಪುಣ್ಯ ಕ್ಷೇತ್ರಗಳಿದೆ, ಅದನ್ನು ಅಭಿವೃದ್ಧಿಪಡಿಸುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಟ್ಟಿದೆ. ಮೀಸಲಾತಿ ವಿಷಯದಲ್ಲಿ ಕೂಡ ಒಂದು ಒಳ್ಳೆಯ ಹೆಜ್ಜೆಯನ್ನು ನಮ್ಮ ಮೋದಿ ಸರ್ಕಾರ ಇಟ್ಟಿದೆ. ಅದೇ ರೀತಿ ಏನು ಇತ್ತೀಚೆಗೆ ನಮ್ಮ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಇಡೀ ಸಂಗೀತ ಲೋಕದಲ್ಲಿ ನಮಗೆಲ್ಲರಿಗೂ ಒಳ್ಳೆಯ ಒಂದು ಇದನ್ನು ನೀಡಿದಂಥ ನಮ್ಮೆಲ್ಲ ನೆಚ್ಚಿನ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರು ಪೇಜಾವರ ಶ್ರೀಗಳ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಬಹುಶಃ ಇದು ಅವರ ಹೇಳಿಕೆಯನ್ನು ನಾವು ಎಸ್ಸಿ ಮೋರ್ಚಾದ ಎಲ್ಲ ಕಾರ್ಯಕರ್ತರು ಖಂಡಿಸಿದ್ದೇವೆ. ಪೇಜಾವರ ಶ್ರೀಗಳು ಇಡೀ ದಲಿತ ಸಮಾಜದ ಉದ್ಧಾರಕ್ಕಾಗಿ ಅವರು ಒಂದು ದಲಿತ ಕೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಈ ಎಲ್ಲ ಇಡೀ ದೇಶದ ಎಲ್ಲ ಸಂತರಿಗೆ ಮಾದರಿಯಾಗಿದ್ದಾರೆ. ಈ ಮೂಲಕ ಅಸ್ಪೃಶ್ಯತೆ ನಿರ್ವಹಣೆಯಲ್ಲಿ ಅವರ ಪಾತ್ರದಲ್ಲಿದೆ. ಏನು ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಮ್ಮ ಮೋದಿ ಸರ್ಕಾರ ಮಾಡ್ತಾ ಇದ್ದರು.